ಗ್ರಾಮೀಣ ಭಾಗದ ಬಡ ಜನರ ಮಹಿಳೆಯರ ಅಭಿವೃದ್ಧಿ ಸ್ವಾವಲಂಬಿ ಜೀವನಕ್ಕೆ ಸಹಕಾರ ಕ್ಷೇತ್ರದ ಕೊಡುಗೆ ಮಹತ್ವದಾಗಿದೆ. ಇದರ ಆಧಾರದಲ್ಲಿ ಮೇಲ್ಮನೆಯಲ್ಲಿ ಸಹಕಾರ ಕ್ಷೇತ್ರಕ್ಕೊಂದು ಸ್ಥಾನ ಮೀಸಲು ಪ್ರತಿಪಾದನೆಗೆ ಯಾರೂ ಮನ್ನಣೆ ನೀಡದ ಕಾರಣ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಮುಖಂಡರ ಒತ್ತಾಯದ ಮೇರೆಗೆ ಕಣಕ್ಕಿಳಿದಿದ್ದೇನೆ. ಕಣದಿಂದ ಹಿಂದಕ್ಕೆ ಸರಿಯುವಂತೆ ಒತ್ತಡ ಬಂದಿದ್ದು ಅದ್ಯಾವುದಕ್ಕೂ ಮಣಿಯಲಾರೆ. ಮತದಾರರು ಸಹಕಾರಿ ಕ್ಷೇತ್ರಕ್ಕೊಂದು ಅವಕಾಶವನ್ನ ನೀಡಬೇಕು ಎಂದು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಹೇಳಿದರು. ಮಂಗಳೂರಿನಲ್ಲಿ ಅವರ ವಿಧಾನ ಪರಿಷತ್ ಚುನಾವಣಾ ಕಾರ್ಯಾಲಯದ ಉದ್ಘಾಟನಾ ಸಮಾರಂಭದ ವೇಳೆ ಮಾತನಾಡಿದ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಸಹಕಾರಿ ಕ್ಷೇತ್ರಕ್ಕೆ ಒಂದು ಸ್ಥಾನಮಾನ ಕೊಡಬೇಕು ಎಂದು ಒತ್ತಡ ಹಾಕುತ್ತಿದ್ರು. ನಾನು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದವನ್ನ ಪಡೆದ ಬಳಿಕ ಅವರು ಮಾತನಾಡುವಾಗ ನಿಮಗೆ ನಾನು ಮೊದಲೇ ಹೇಳಿದ್ದೆ, ನೀವು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಎಂದು. ಆದರೆ ನನ್ನ ಮಾತು ಕೇಳಲಿಲ್ಲ. ಈಗ ನಿಮಗೆ ಜ್ಞಾನೋದಯ ಆಗಿದೆಯಲ್ಲ, ಅದೇ ಸಂತೋಷ ಎಂದರು. ಅಭಿವೃದ್ಧಿಗೆ ಯಾವುದೇ ಭೇದ ಭಾವ ಮಾಡದೆ ನಿಮ್ಮ ಜೊತೆ ಇರುತ್ತೇನೆ. ನನ್ನನ್ನ ಗೆಲ್ಲಿಸಿ, ಆಮೇಲೆ ನೋಡಿ. ನೀವೆಲ್ಲರೂ ನನ್ನನ್ನ ಸ್ವತಂತ್ರ ಅಭ್ಯರ್ಥಿಗಳಾಗಿ ಗೆಲ್ಲಿಸಿಕೊಡಿ. ಯಾರೇ ಬಂದರೂ ನಾನು ಅವರನ್ನ ಹಿಂದಕ್ಕೆ ಕಳುಹಿಸಲಿಲ್ಲ. ನನ್ನಲ್ಲಿ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು ಅವರಿಗೆ ಸಹಾಯ ಮಾಡಿದ್ದೇನೆ. ನಾನು ಏನಾದರೂ ಗೆದ್ದು ವಿಧಾನ ಪರಿಷತ್ನ ಸದಸ್ಯನಾದ್ರೆ ನೀವೆಲ್ಲರೂ ವಿಧಾನ ಪರಿಷತ್ನ ಸದಸ್ಯರು. ನಾನು ಯಾವತ್ತೂ ನಿಮ್ಮವ, ಯಾವತ್ತೂ ನಿಮ್ಮ ಜೊತೆ ಇರುತ್ತೇನೆ ಎಂದು ಹೇಳಿದ್ರು. ಎಲ್ಲ ರಾಷ್ಟ್ರೀಯ ಪಕ್ಷಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಮೇಲ್ಮನೆಯಲ್ಲಿ ಒಂದು ನೀವು ಸಹಕಾರಿ ಕ್ಷೇತ್ರದ ಅಭ್ಯರ್ಥಿಯಾದಂಥ ನನ್ನನ್ನು ಬೆಂಬಲಿಸಿ. ನೀವು ನಾನು ಯಾವ ಪಕ್ಷಕ್ಕೂ ದೂಷಣೆ ಮಾಡೋದಿಲ್ಲ, ಯಾವ ಪಕ್ಷಕ್ಕೂ ಬೈದೋದಿಲ್ಲ. ನಿಮ್ಮ ಪಕ್ಷದ ಸಿದ್ಧಾಂತ ಪ್ರಕಾರ ನೀವಿದ್ದೀರಿ, ನಾನು ಒಪ್ಕೊಳ್ತೇನೆ. ಆದರೆ ಈ ಸಲ ಒಂದು ಸ್ವತಂತ್ರ ಅಭ್ಯರ್ಥಿಯಾದ ನನ್ನನ್ನು ತಾವು ಬೆಂಬಲಿಸಿ ಅಂತ ಎಲ್ಲ ರಾಷ್ಟ್ರೀಯ ಪಕ್ಷಗಳನ್ನು ಕೇಳಿಕೊಳ್ತಾ ಇದ್ದರು. ಅದರ ಜೊತೆಗೆ ರಾಜ್ಯ ಮಟ್ಟದ ಪಕ್ಷಗಳಿರ್ಬೋದು, JDS ಇರ್ಬೋದು, SDPI ಇರ್ಬೋದು, ಸ್ವತಂತ್ರ ಅಭ್ಯರ್ಥಿಗಳಿರ್ಬೋದು, ಅವರೆಲ್ಲರಿಗೂ ನನ್ನ ಮನವಿಯನ್ನು ಕೇಳಿದ್ದೇನೆ. ನೀವು ನನಗೆ ಸಹಕರಿಸಬೇಕು, ನನ್ನನ್ನು ಬೆಂಬಲಿಸಬೇಕು ಅಂತ. ಹೆಚ್ಚಿನವರು ಒಪ್ಕೊಂಡಿದ್ದಾರೆ. ಇನ್ನೂ ಕೆಲವು ಕಡೆ ಈ ರಾಜಕೀಯ ಅನ್ನೋವಂಥದ್ರಲ್ಲಿ ಒಬ್ಬನ ಪೈಪೋಟಿ ಮದ್ದೊಬ್ಬ ಇರುವಂಥದ್ದು. ಆದರೂ ಕೂಡ ನಾನು ಎಲ್ಲ ರಾಷ್ಟ್ರೀಯ ಪಕ್ಷಗಳಲ್ಲಿ ಮನವಿ ಮಾಡ್ತಾ ಇದ್ದೇನೆ, ನಿಮ್ಮ ಒಂದು ಅಮೂಲ್ಯವಾದ ಒಂದು ಮತವನ್ನು ನನ್ನ ಹೆಸರ ಮುಂದೆ ಹಾಕಿಸಿಕೊಡಿ ಅಂತ ಅವರಲ್ಲೇ ಕೇಳ್ತೇನೆ. ಬಳಿಕ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿಯವರು ಮಾತನಾಡಿ, ಸಮಾಜ ಸೇವೆ ಮಾಡುವವರಿಗೆ ಯಾವುದೇ ಪಕ್ಷದ ಅಗತ್ಯವಿಲ್ಲ. ಯಾಕೆಂದ್ರೆ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಸಹಕಾರಿ ಕ್ಷೇತ್ರದಲ್ಲಿ ಅನೇಕ ಸಮಾಜ ಸೇವೆಯನ್ನ ಮಾಡಿದವರು. ಅವರಿಗೆ ಸಾಮಾನ್ಯ ಜನರ ನೋವಿನ ಅರಿವಿದೆ. ಇಂತಹ ಅಭ್ಯರ್ಥಿಗಳು ಗೆಲ್ಲಬೇಕು ಎನ್ನುವುದು ನಮ್ಮೆಲ್ಲರ ಹಾರೈಕೆ. ನಾವೆಲ್ಲರೂ ನಿಮ್ಮೊಂದಿಗಿದ್ದೇವೆ ಎಂದು ಭರವಸೆಯನ್ನ ನೀಡಿದರು. ಅವರು ಯಾವುದೇ ಜಾತಿ ಮತ ಭೇದವಿಲ್ಲದೆ ಯಾವುದೇ ಪಕ್ಷದಲ್ಲಿ ಗುರುತಿಸದೆ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆಗಿಳಿದಿದ್ದಾರೆ. ರಾಜೇಂದ್ರ ಕುಮಾರ್ ಅವರು ಎಲ್ಲ ಸಮಾಜವನ್ನು ಪ್ರೀತಿ ಮಾಡಿದವರು, ಸಮಾಜದ ಎಲ್ಲ ಕೆಲವರ್ಗದ ಜನರನ್ನು ಪ್ರೀತಿ ಮಾಡಿದವರು. ಅವರಿಗೆ MLA ಮಿನಿಸ್ಟರ್ ಆಗುವುದಾದರೆ ಇಷ್ಟವರೆಗೆ ಆಗಬಹುದಿತ್ತು. ಆದರೆ ಅವರು ಸಾಮಾನ್ಯ ಜನರ ಸೇವೆ ಮಾಡಲಿಕ್ಕೋಸ್ಕರ ಸಹಕಾರಿ ರಂಗದಲ್ಲಿ ದುಡಿದಿದ್ದಾರೆ. ಈಗ ಅವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆಗಿಳಿದಿದ್ದಾರೆ. ಅದಕ್ಕೋಸ್ಕರ ನಾವು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಅವರನ್ನು ಮತ ಕೊಟ್ಟು ಗೆಲ್ಲಿಸಬೇಕು. ನಾವು ಅವರನ್ನು ಗೆಲ್ಲಿಸಿದರೆ ಅವರು ಮುಂದಕ್ಕೆ ದೇವರ ದಯೆಯಲ್ಲಿ MLC ಆಗಿ ಮಿನಿಸ್ಟರ್ ಆಗಿ ಆಗಬಹುದು. ಮಹಮ್ಮದ್ ಕಾಮಿಲ್ ಸಕಾಪಿಯವರು ಮಾತನಾಡಿ, ಬಡವರ ಸೇವೆಯ ಮೂಲಕ ಸಹಕಾರಿ ಕ್ಷೇತ್ರದಲ್ಲಿ ಸೈ ಎನಿಸಿಕೊಂಡಿರುವ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಜನಸೇವೆ ಇನ್ನಷ್ಟು ವಿಸ್ತರಿಸಲು ಪರಿಷತ್ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಬಡವರಿಗೆ ಸಹಾಯ ಮಾಡುವವರಿಗೆ ದೇವರ ಸಹಾಯ ಇದ್ದೇ ಇರುತ್ತದೆ ಎಂದು ಆಶಿಸಿದರು. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅಂತ ಹೇಳಿದರೆ ಎಲ್ರಿಗೂ ಕೂಡ ಚಿರಪರಿಚಿತರು. ಯಾವುದೇ ಒಂದು ಗಲ್ಲಿಗಳಲ್ಲಿ ಕೂಡ ನೋಡಿದರೂ ಕೂಡ ರಾಜೇಂದ್ರ ಕುಮಾರ್ ಅವರ ಕುರಿತು, ಅವರ ಮಾಡಿದಂತಹ ಸೇವನೆಯ ಕುರಿತು, ಅವರ ಸಹಕಾರದ ಕುರಿತು ಎಲ್ಲ ಬಡವರು ಕೂಡ, ಅದೇ ರೀತಿ ರೈತರು ಕೂಡ ಅವರ ಕುರಿತು, ಅವರು ನಮ್ಮವರು ಯಾವ ಜಾತಿಯವರನ್ನು ತೆಗೆದುಕೊಂಡು ನೋಡಿದರೂ ಕೂಡ
ಕ್ರಿಶ್ಚಿಯನ್ ಆಗಲಿ, ಹಿಂದೂ ಆಗಲಿ, ಮುಸಲ್ಮಾನರಾಗಲಿ ಅವರು ನಮ್ಮವರು ಎಂದು ಹೇಳುವ ಹೆಗ್ಗಳಿಕೆ ಅವರು ಪಾತ್ರರಾಗಿದ್ದಾರೆ. ಕಾರಣ ಏನೆಂದು ಹೇಳಿದರೆ, ಅವರು ತನ್ನ ಜೀವನದುದ್ದಕ್ಕೂ ಗಲ್ಲಿಗಳನ್ನು ಅವರು ಅಧ್ಯಯನ ಮಾಡಿ ಅಲ್ಲಿರುವಂತಹ ಬಡ ಜನತೆಗೆ ಸಹಕಾರಿಯಾಗಿದ್ದಾರೆ. ಅವರು ತನ್ನ ಜೀವನದುದ್ದಕ್ಕೂ ಸಹಕಾರಿ ಬ್ಯಾಂಕಿನಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ಈಗ ಅವರು ಹೊಸ ಒಂದು ಅಧ್ಯಾಯಕ್ಕೆ ಅವರು ಕಾಲಿಟ್ಟಿದ್ದಾರೆ. ತನ್ನ MLC ಆಗಿ ಜನರ ಸೇವನೆಗೋಸ್ಕರ ಅವರು ಕಾಲಿಡುವಾಗ ಇವರಿಗೆ ನಾವು ಯಾವತ್ತೂ ಕೂಡ ಇವರ ಸೇವನೆಯನ್ನು ನೋಡಿ, ಇವರ ಸಹಕಾರವನ್ನು, ಇವರು ಮಾಡಿದಂತಹ ಸೇವೆಯನ್ನು ನೋಡಿ ಅವರನ್ನು ನಾವು ವಿಜಯಗೊಳಿಸಬೇಕು. ಈ ಸಂದರ್ಭದಲ್ಲಿ ರೆವರೆಂಡ್ ಫಾದರ್ ಸಂತೋಷ್ ಕಾಮತ್, ಬೆಳಪು ದೇವಪ್ರಸಾದ್ ಶೆಟ್ಟಿ, ವೈದಿಕರಾದ ರಮೇಶ್ ಭಟ್, ರಾಜ್ಯ ಸಂಚಾಲಕರಾದ ಸುಂದರ್ ಮಾಸ್ತರ್, ಹಿರಿಯ ರಾಜಕಾರಣಿ ವಿನಯ್ ಕುಮಾರ್ ಸೂರಿಂಚೆ, ಕಂಬಳ ಕ್ಷೇತ್ರದ ಧುರೀಣ ಗುಣಪಾಲ್ ಕಡಂಬ, ಪಡುಬಿದ್ರಿ ಬಿಲ್ಲವ ಸಂಘದ ಅಧ್ಯಕ್ಷ ಸುಧೀಂದ್ರ ಕುಮಾರ್, ಸಹಕಾರಿ ಧುರೀಣ ಪ್ರಸಾದ್, ಉದ್ಯಮಿಗಳಾದ ರೋಹನ್ ಮೊಂತೇರು, ಸಿರಾಜ್ ಅಹಮದ್, ಈಶ್ವರ್ ಭಟ್ ಪುತ್ತೂರು, ಕೆಪಿ ಥೋಮಸ್, ಜಯಕರ್ ಶೆಟ್ಟಿ ಇಂದ್ರಾಳಿ, ಲಕ್ಷ್ಮೀಶ್ ಭಂಡಾರಿ ಸಹಿತ ಉದ್ಯಮಿಗಳು, ರಾಜಕೀಯ, ಸಾಮಾಜಿಕ ಮುಖಂಡರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.